ಅಳಿಯ ಮನೆ ತೊಳಿಯ. ಹ್ಯಾಪಿ ಬರ್ಡೇ. ನೋ ಮನಿ ನೋ ಹನಿ. ಫೇವರೆಟ್ ಅನ್ಪಡೆ. ಸಣ್ಣ ಸಸ್ಯವರು ಆಗಮಿಸಿದ್ದಾರೆ. ಹ್ಯಾಪಿಯೆಸ್ಟ್ ಬರ್ಡೇ ಹನಿ. ನನಗೆ ಆಗ್ತದೆ ಇವತ್ತಿಗೆ 15 ವರ್ಷ ಫುಲ್ ಆಯ್ತು. ಅದೇ ಅಂದ್ರೆ ಇಷ್ಟು ಬೇಗ ಇಷ್ಟು ದೊಡ್ಡ ಆಗಿದ್ದಾಳಲ್ಲ. ಸ್ವತಂತ್ರದವರು ಬಂದ್ರು. ಎಂತ ಗಮ್ಮತ್ತ ಮರತ್ತೆ ನಿಮಿಷ ಮರತ್ತೆ ನಿಕ್ಲ ನೆನಪು ಮನ್ಪರ ಆಯ್ತಾ ಅವನ್ಸುಲ್ಲ ಯಾವ್ದ ಚೇಂಜ್ ಆಗ್ತೀನಿ ಬಂದ ಕೂಡ್ಲೆ ಗಿಫ್ಟ್ ಗಾಯ್ಸ್. ಪಿಂಕ್ ನಮ್ಮದೇ ಗಿಫ್ಟ್ ಇಲ್ಲ ಈ ಸಲ ಮಕ್ಕಳಿಗೆ. ಆಯ್ತಾ ಯಾರತ್ತು ಕೊಡ್ತುನಾ ನನ್ನ ಫ್ರೆಂಡ್ ಇತ್ತು ಒಂದು ವಿಷಯ ಆಗಿದಲ್ಲ ನೀ ಇನ್ನ ಅಪ್ಪ ಕೇಕಿಗೆ ಹೇಳಿಲ್ಲ ಅಲ್ಲ. ಬಾಚವಣ್ಣ ಹೋಗಿಲ್ಲ ಅಂತ ಇವತ್ತು. ನಾವು ನೆಕ್ಸ್ಟ್ ಸಂಡೇ ಮಾಡುವ. ಬೇಡ ಯಾಕೆ ಮಾಡುದಾದ್ರೆ ಇವತ್ತೇ ಮಾಡ್ತೀವಿ. ನಾಡಿದ್ದು ಕೂಡ ನಿನ್ನ ಬರ್ತ್ಡೇ ಮಾಡುದು. ವಾವ್ ಸೂಪರ್ ಉಂಟು. ಯಾರ್ದು ಗಿಫ್ಟ್? ಚುಪ್ಪ ನಾನೊಂದು ಬರ್ತ್ಡೇಗೆ ಇಷ್ಟುರ್ದ ಬರ್ದು ಹಾಕಿದ್ದು ಗೈಸ್. ಒಂದು ರೀಪ್ಲೇ ಇಷ್ಟು ಮಾತ್ರ ರೀಪ್ಲೇ ಅಲ್ಲ ಮತ್ತೆಂತ ಮಾತ್ರ. ಅವಳ ಫ್ರೆಂಡ್ ಕೊಟ್ಟದ್ದು ಅದ್ರಲ್ಲಿ ಇಡ್ಲಿಕ್ಕೆ ನನ್ಗೆ ಉಂಟು. ಫೋಟೋ ಇದ್ದಿದ್ರೆ ಇನ್ನು ಚಂದ ಇತ್ತು. ಫ್ರೆಂಡ್ ತಿರುಗಿಸಿ ಇಡು ಹಾಗೆ ಇಷ್ಟೇ. ಬಂದು ಅವಳ ಫ್ರೆಂಡ್ ಇದ್ದು ಚಂದ ಉಂಟು. ಮುಖ ಇರ್ಬೇಕಿತ್ತು ಇನ್ನು ಚಂದ. ಎಷ್ಟು ಗಿಫ್ಟ್ ಒಂದು ಫೋಟೋ ಒಂದೇ ಗಿಫ್ಟಾ ಪೂರ ತುಕ ಫೋಟೋ ತುಕ ಅಷ್ಟೊಂದು ಒಂದಿಲ್ಲ ಇಚ್ಚೆಲ್ಲ ತುಕ ತೋರಿಸಿ. ಗೊತ್ತಿಲ್ಲ ತುಕ ಹಾಲ್ಡೌತಿಗೆ ಫೋಟೋ ಅದು ತೋರಿಸು. ದುಂಬುದ ಏ ಪದ ಜಾತ್ರೆದ ಗೊತ್ತಿಲ್ಲ. ನೆತ್ತ ಬ್ಯಾಕ್ ಸೈಡ್ ಉಂಟಲ್ಲ ಅಲ್ಲ ಇಲ್ಲಿ ಎಂತ ಖಾಲಿ ಉಂಟಲ್ಲ ಬ್ಯಾಕ್ ಸೈಡ್ ಉಂಟು. ಓಲ್ ಉಂಟಲ್ಲ ನೆತ್ತ ಬ್ಯಾಕ್ ಸೈಡ್ ಉಂಟಲ್ಲ. ಸೃಷ್ಟಿ ಕೊಡ್ತಾರೆ ಕೃಷ್ಣಂದ ಸೃಷ್ಟಿ ಏರ್ ಗೊತ್ತಂಡ ಬೇನ ಕ್ಲಾಸ್ ರೂಪಾನ ಮಿಗ್ದಿ ಅಲ್ಲ ಕೃಷ್ಣಂದು ಬರ್ತ್ಡೇಗೆ ಸಹ ಕೊಟ್ಟಿಲ್ಲ. ಕೃಷ್ಣನ ಅಕ್ಕನ ಬರ್ತ್ಡೇಗೆ ಕೊಟ್ಟಿದ್ದಾರೆ ಕ್ಲಾಸಿನವರು. ನಾಟ್ ಸಿಸ್ಟರ್ ಬೈ ಬ್ಲಡ್ ಬಟ್ ಸಿಸ್ಟರ್ಸ್ ಬೈ ಹಾರ್ಟ್. ಬ್ಲಡ್ ಸಿಸ್ಟರ್ ಆಗ್ತುಂಡಲ್ಲ ಹಾರ್ಟೆಡ್ ಸಿಸ್ಟರ್ಸ್ ದಾದಂತ ನಾಲಿದ್ದು ನನ್ನ ಮಲ್ಪೊಡು ಪೂರ ಮನ್ಪಿ ಸೆಕೆ ಆಗ್ಬಿಡು. ಸ್ಕೂಲಲ್ಲಿ ಎಂತೆಲ್ಲ ಆಯ್ತು. ಗಿಫ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ವಿಶ್ ಮಾಡಿದ್ದಾರೆ. ರೀಲ್ಸ್ಗೆ ತನಕ ಪ್ರೊಸೆಷನ್ ಇತ್ತು. ಪೋಸ್ಟ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ವಾಟ್ಸಪ್ ಅಲ್ಲಿ ಎಲ್ಲ ಮಾಡಿದ್ದಾರೆ. ಕೆಲವರಿಗೆ ನಾನು ರಿಪ್ಲೈ ಮಾಡಿದ್ದೇನೆ. ಓಕೆ ಗೈಸ್ ನಾನಿನ್ನು ಬಿರಿಯಾನಿ ಮಾಡ್ಬೇಕು. ಅದೆಂತ ಕೃಷ್ಣನಿಗೆ ಕೂಡ ಇತ್ತಲ್ಲ ಬರ್ತ್ಡೇಗೆ ಸೇಮ್ ಹನಿಗೆ ಕೂಡ ಬರ್ತ್ಡೇಗೆ ಅವರ ಸ್ಕೂಲಿಂದ. ನನ್ನ ಮಗಳು ಸ್ವತಂತ್ರ ದಿನ ಹುಟ್ಟಿದ್ದು ಹಾಗಾಗಿ ಸ್ವಲ್ಪ ಸ್ವತಂತ್ರ ಜಾಸ್ತಿ ಸಿಟ್ಟು ಜಾಸ್ತಿ. ಆಕ್ಚುಲಿ ಅದೊಂದು ಸ್ಟೋರಿ ಆಯ್ತಾ. ಅಂದ್ರೆ ನನ್ಗೆ ನಾನು ಹೇಳಿದ್ದೇನೆ ಅಂತ 21ಕ್ಕೆ ಡೇಟ್ ಇದ್ದದ್ದು. ಬಟ್ ನನ್ನ ಚಿಕ್ಕಮ್ಮ ಹೇಳ್ತಾ ಇದ್ರು ನೀನು 15ಕ್ಕೆ ಡೆಲಿವರಿ ಆಗ್ಬೇಕು ಅಂತ. ಅವತ್ತಾಯ್ತು ಡೆಲಿವರಿ. ಹಾಗೆ ಇವನು ಒಂದು ದಿನ 15ಗೆ ಹುಟ್ಟಿದ್ರೆ ಸೇಮ್ ಡೇಟ್. ಇವನು 14 ಜುಲೈ ಅವಳು ಆಗಸ್ಟ್. ಒಂದೇ ತಿಂಗಳು ಹೆಚ್ಚು. ಇಲ್ಲಾಂದ್ರೆ ಒಂದೇ ಖರ್ಚಲ್ಲಿ 2 ಬರ್ತ್ಡೇ ಮಾಡ್ಬೋದಿತ್ತು ಇಬ್ರು ಆಗಸ್ಟ್ 15ಕ್ಕೆ ಹುಟ್ಟಿದ್ರೆ.
ನಿನ್ನೆ ಎತ್ತುಂಜಿ ನಾನು ಹನಿಗೆ ಒಂದು ಡ್ರೆಸ್ ಬುಕ್ ಮಾಡಿದ್ದು ಮಾರ, ಅದು ಬಂದೇ ಇಲ್ಲ, ಸತ್ತೇ ಹೋಗಿ. ಡ್ರೆಸ್ ನೀವು ಸರ್ಪ್ರೈಸ್ ಕೊರ್ಕ ಅಂತ ಮಾಡಿದ್ದು, ಅದು ಸರ್ಪ್ರೈಸ್ ಈಗ ನೀರಾಯ್ತು. ಅದು ಇನ್ನು ಬೆಂಗಳೂರಲ್ಲಿಯೇ ಉಂಟು, ಸಾಲಿಯಲ್ಲಿ. ನಾನು ಆಸೆಯಲ್ಲಿ. ಓಕೆ ರಪ್ಪ, ಬಿರಿಯಾನಿ ಮಾಡುವ ಬನ್ನಿ. ನಿಕ್ಕೆಲ್ಲ ಗಿಫ್ಟ್ ಕನಕ ನಿನ್ನೈತೆ ಪೆನ್ಸಿಲ್ ಬಂತಿಂದ ನಿಕ್ ಗಿಫ್ಟ್ ಅಕ್ಕನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಕೃಷ್ಣ ಹೇಳುದು. ಅಯ್ಯೋ ಕೃಷ್ಣ, ವರ್ಷನ ಎಂಗೇಜ್ಮೆಂಟ್, ವರುಣ್ನ ಎಂಗೇಜ್ಮೆಂಟ್, ಸಮೀರ್ನ ಎಂಗೇಜ್ಮೆಂಟ್, ವರುಣ್ ವರ್ಷ ನಾನು ಇವತ್ತು ಕೋಳಿ ಸಾಂಬಾರ್ ಸೇಮಿಗೆ ಮಾಡೋಣ ಅಂತಿದ್ದೆ. ಮತ್ತೆ ಪ್ರಶ್ನೆ ಅವರಿಗೆಲ್ಲ ಕಾಲ್ ಮಾಡಿದಾಗ ಇಬ್ರು ಕೂಡ ಬಿರಿಯಾನಿ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಬಿರಿಯಾನಿ ಮಾಡಿಬಿಡು ಅಂತ, ದಮ್ ಬಿರಿಯಾನಿ ಟೈಪ್ ಸ್ವಲ್ಪ ಮಾಡುವ ಅಂತ ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ 2 kg ಚಿಕನ್ ಅನ್ನ ತಗೊಂಡಿದ್ದೇನೆ, ಬಾಯ್ಲರ್ ಚಿಕನ್. ಇದಕ್ಕೆ ಬೇಕಾಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಂಡಿದ್ದೇನೆ. ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಗ್ರೈಂಡ್ ಮಾಡಿದ್ದೇನೆ. ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ಒಂದು 2.5 kg ಜಾಸ್ತಿ ಏನು ಬೇಕು ಅಂತ ಇಲ್ಲ. ಹಾಗೆ ಖಾರಕ್ಕೆ ತಕ್ಕಂತೆ ಮೆಣಸಿನ ಪುಡಿಯನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಕೊತ್ತಂಬರಿ ಪುಡಿ ಒಂದು 3 ಚಮಚ, ಜೀರಿಗೆ ಪುಡಿ ಒಂದು 3 ಚಮಚ ಕೂಡ ಹಾಕೊಳ್ತಾ ಇದ್ದೇನೆ. ಜೊತೆಗೆ ನಾನಿಲ್ಲಿ ಬಿರಿಯಾನಿ ಪೌಡರ್ ಅನ್ನ ಕೂಡ ಹಾಕೊಳ್ತಾ ಇದ್ದೇನೆ. ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಹೂವು, ಸೋಂಪು, ಗಸಗಸೆ ಇದೆಲ್ಲನ ಕೂಡ ನೀವು ಹಾಕೊಂಡು ಚೆನ್ನಾಗಿ ಉಪ್ಪು ಕೂಡ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಾನು ಇದಕ್ಕೆ ಮೊಸರನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಪ್ಯಾಕೆಟ್ ಮೊಸರು ಫುಲ್ ಕೂಡ ಹಾಕೊಳ್ತೇನೆ ನಾನು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ಗೆ ಮಸಾಲೆ ಎಷ್ಟು ತಿಳ್ಕೊಂಡ್ರು ಚೆನ್ನಾಗಾಗುತ್ತೆ. ಹಾಗೆ ಬಿಡಿ, ಅಟ್ಲೀಸ್ಟ್ 1 ಗಂಟೆ ಆದ್ರೂ ಬೇಕಾಗತ್ತೆ. ನನ್ನ ಬಿರಿಯಾನಿ ಆಗ್ತಾ ಉಂಟು. ಹಾಗೆ ಮಿಣುಕು ಬರ್ತಾ ಇದ್ದಾಳೆ, ಯಾಕೆಂದ್ರೆ ಅವಳು ಆಕ್ಚುಲಿ ಅವ್ರು 3 ಜನ ಒಟ್ಟಿಗೆ ಬರೋದಂತ ಇದು ಪ್ರಶ್ವಿನಿ, ಪ್ರಖ್ಯಾತು, ಮಿಣುಕು. ಆದ್ರೆ ನಾನು ಅದೇ ಹನಿಗೆ ಬ್ರೇಸ್ಲೆಟ್ ತಗೊಳ್ಬೇಕು ಅಂತ ಹೇಳಿದ್ದಲ್ಲ, ಬಟ್ ಈ ಸಲ ಗೋಲ್ಡ್ ಇದಾಗ್ಲಿಲ್ಲ. ಬಟ್ ಇದು ಸಿಗತ್ತಲ್ವಾ, ಯಾವ್ದಂದ್ರೆ ಎಂತಪ್ಪ, ಬಾಯ ಹೊಟ್ಟೆಲಿಟ್ಟು ಬಾಯಿಗೆ ಬರ್ತಾ ಇಲ್ಲ. ರೋಸ್ ಗೋಲ್ಡ್ ಇದ್ದು ಸ್ಮಾಲ್ ಬ್ರೇಸ್ಲೆಟ್ ಒಂದು. ನಾನು ಯಾವಾಗಲೂ ಹೋಗೋದು ಅಪೂರ್ವಕ್ಕೆ ಅವರಿಗೆ ಮೆಸೇಜ್ ಮಾಡಿ ಫೋಟೋ ಕಳಿಸ್ಲಿಕ್ಕೆ ಹೇಳಿದ್ದೆ. ಬೊಡ್ಸಿ ಫೋಟೋ ಕಳಿಸ್ಲಿಕ್ಕೆ ಹೇಳಿದ್ದೆ. ಹಾಗಾಗಿ ಅವರು ಫೋಟೋ ಕಳಿಸಿದ್ರು, ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಿದೆ. ಅವ್ರು ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಹಾಗಾಗಿ ಬೇಗ ಹೋಗ್ತಾರಂತೆ. ಅದಕ್ಕೆ ಮಿನ್ಕು ಬೇಗ ಕಳಿಸಿದ್ರು, ಮತ್ತೆ ಕ್ಲೋಸ್ ಆದ್ರೆ ಶಾಪ್ ಅಂತ ಹೇಳಿದವ್ರು. ಒಟ್ಟಿಗೆ ಬರ್ಬೇಕಂತ ಇದ್ರು. ಹಾಗೆ ಅಟ್ಲೀಸ್ಟ್ 15 years ಇದು ಸ್ವಲ್ಪ ಆದ್ರೂ ಸ್ಪೆಷಲ್ ಮಾಡುವ, ಸರ್ಪ್ರೈಸ್ ಕೊಡುವ ಅಂತ. ಬಟ್ ಡ್ರೆಸ್ ಬರ್ಲಿಲ್ಲ, ಅದು ಟೀಚರ್ ಪುತ್ತೂರು ತನಕ ಬಂದಿದೆ, ಈಚೆ ಬರ್ಲಿಲ್ಲ. ಎಂತ ಮಾಡುದಲ್ವಾ, ಎಲ್ಲ ಆಯ್ತು. ಇವಾಗ ನಾವು ಚಿಕನ್ ಚೆನ್ನಾಗಿ ಮಸಾಲೆ ಎಲ್ಲ ಎಳ್ಕೊಳ್ಳೋ ಟೈಮಲ್ಲಿ ಒಂದು ದೊಡ್ಡ ಪಾತ್ರೆಗೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕೊಂಡು ಅದಕ್ಕೆ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ. ಈರುಳ್ಳಿಯನ್ನು ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದ ನಂತರ ಟೊಮೆಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಅದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಆಲ್ರೆಡಿ ಚಿಕನ್ಗೆ ಮಸಾಲೆ ಹಾಕಿಟ್ಟಿದ್ವಲ್ಲ, ಅದನ್ನು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪೆಲ್ಲ ಒಂದ್ಸಲ ಚೆನ್ನಾಗಿ ನೋಡ್ಕೊಳ್ಳಿ. ಚಿಕನ್ ಮುಕ್ಕಲ್ವಾಸಿ ಬೆಂದ್ಮೇಲೆ ನಾನೀಗ ಅರ್ಧ ಗಂಟೆ ನೆನೆಸಿಟ್ಟು ಸೋನಾ ಮಸೂರಿ ಅಕ್ಕಿಯನ್ನ ಹಾಕೊಳ್ತಾ ಇದ್ದೇನೆ. ಹಾಕೊಂಡು ಅದು ಮುಳುಗುವಷ್ಟು ನೀರು ಹಾಕೊಂಡು ಅದನ್ನ ಒಂದ್ ಸ್ವಲ್ಪ ಹೊತ್ತು ಅಕ್ಕಿ ಬೇಯಲಿಕ್ಕೆ ಬಿಡ್ಬೇಕು. 70% ಅಕ್ಕಿ ಚೆನ್ನಾಗಿ ಬೇಯಲಿ, 70-80%. ಸಣ್ಣ ಸಸ್ಯವರು ಆಗಮಿಸಿದ್ದಾರೆ. ಇವಳು ಸ್ವಲ್ಪ ಬೇಗ ಬಂದ್ಲು, ಇನ್ನು ಅವರಿಬ್ರು ಕೇಕ್ ಕೊನವಲ್ಲ ನೆನಪುಡು ಬಿರಿಯಾನಿ. ನಾನು ಬಿರಿಯಾನಿ ಮಾಡುದ್ರಲ್ಲಿ ಇರ್ಲಿಗೋಸ್ಕರ ಮಾಡ್ತಾ ಇರುದು. ನಾನು ಪ್ರಶ್ವಿನಿ ಕೂಡ ಹೇಳಿದ್ಲಿ, ಇವಳು ಕೂಡ ಬಿರಿಯಾನಿ ಈ ಸಲ ಬಿರಿಯಾನಿ ಇಲ್ಲ, ಮತ್ತೆ ಇನ್ನೊಂದ್ ಸ್ವಲ್ಪ ದಿನ ಹೋದ್ಮೇಲೆ ಮಾಡುವ ಅಂತಲ್ಲ. ನಮ್ಮ ಮನೇಲಿ ಬಿರಿಯಾನಿ ಮಾಡಲ್ಲ, ಕೋಳಿ ಸಾರು ಮಾಡುದು. ಸೊಸೆಯಂದ್ರಿಗೋಸ್ಕರ ಮಾಡಿದ್ದು ಗೈಸ್, ಗೊತ್ತಾ? ಇನ್ನೊಮ್ಮೆ ಡ್ಯಾನ್ಸ್ ಮಾಡು, ಅದು ಒಮ್ಮೆಲೆ ಮಾಡಿ. ಅನ್ನ 80% ಬೆಂದ್ಮೇಲೆ ನಾನು ಅದಕ್ಕೆ ನಿಂಬೆ ಹುಳಿಯನ್ನು ಹಾಕಿ ಈ ಥರ ಕೆಳಗಡೆ ಒಂದು ಕಾಬಾನೆನ ಇಟ್ಟು ಅದನ್ನು ಒಂದು 20 ನಿಮಿಷ ಸಣ್ಣ ಉರಿಯಲ್ಲಿ ದಮ್ಮಲ್ಲಿ ಇಡ್ತೇನೆ. ಹಾಯ್ ಗಾಯ್ಸ್, ಮೈ ಸೂಪರ್ ಹೀರೋ ನಂದು ಪನ್ನೀರ್ ಗಸಿ ನೋಡಿ ಗೈಸ್, ಲಾಸ್ಟಿಗೆ ಇಷ್ಟು ಉಳಿದಿದ್ದೆ ತಿಂದು. ಹನಿಯ ಎದುರು ನಾನು ಎಂತ ತಿಂದ್ರು ಸಹ ಅವಳೊಂದು ಬಾಯಿ ಯಾವಾಗ್ಲೂ ಕೇಳ್ತಾಳೆ, ಕೇನ್ವಲೆ ಒಂಜಿ ಬಾಯಿ ಏಪ್ಪಲ ಕೇನ್ವಲೆ ಅಂತ ತಿನ್ನಾಗ ಒಂಜಿ ಬಾಯಿ ಕೊಡ್ಲೆ ಅಂತ.
ಮತ್ತೆ ಬರ್ತ್ಡೇ ಗರ್ಲ್ ಹೇಳಿ ಅಕ್ಕನವರೆಲ್ಲ ಬಂದಿದ್ದಾರೆ, ಹೇಗೆ ಅನಿಸ್ತಾ ಗಿಫ್ಟ್ ಕೊಡ್ತೇನೆ. ಪೆನ್ಸಿಲ್, ಕೃಷ್ಣದ ಪೆನ್ಸಿಲ್ ಗಿಫ್ಟ್. ಬಿರಿಯಾನಿ ಉಂಟು, ಅಕ್ಕ ಬಂದಿದ್ದಾರೆ, ಖುಷಿ ಉಂಟು. ಏನಾದ್ರು ಅನಿಸಿಕೆ, ಏನಾದ್ರು ಎಕ್ಸ್ಪೆಕ್ಟೇಷನ್ ಇತ್ತ ಬೇರೆ? ಮತ್ತೆ ಅವ್ರು ಬರ್ತಾರೆ ಅಂತ ಗೊತ್ತಿರ್ಲಿಲ್ಲ, ಕೃಷ್ಣ ಹೇಳಿದ್ದು. ಯಾವಾಗ ಹೇಳಿದ್ದು? ಅವನದೊಂದು ಬಾಯಿ ಉದ್ದ ಹಾಯ್ ಪಂತಿನ ಪಂತೀನಿ ಆ ಪಂಪನೇಟ್ ಇಜ್ಜಂಡು ಸರ್ಪ್ರೈಸ್ ಲ ಪಂಡ್ರಲ್ಲಿ ಸೀಕ್ರೆಟ್ ಪನೋಡ ಪಂಡೆ 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 ಕೃಷ್ಣ ಈ ಮೋಸ ದಾಲ ಪಂಡ ದಾಲ ಪನಚಾವಂಟೆ ಆಡ ಕೃಷ್ಣನ 10 ವರ್ಷದ ಬರ್ತ್ಡೇ ಗಮ್ಮತ್ ಮನ್ಪು ಗತ ಕೃಷ್ಣ 10 ವರ್ಷದ್ದು ಅಂದ್ ಹನಿನ ತಾಳಿ ಕೇಕ್ ನೀನ ಒಂದು ವರ್ಷದಿಂದ ಒಂದು ವರ್ಷದಿಂದ ಅಣ್ಣಿಗೆ ಇವತ್ತು ಕಾಲ್ ವಿಶ್ ಮಾಡ್ಲಿಕ್ಕೆ ಅಪ್ಪುದು ವಿಡಿಯೋ ಕಾಲ್ ಈಗ ಎಷ್ಟು ವಿಶ್ ಹನಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಎಲ್ಲದ್ರಲ್ಲೂ, ವಾಟ್ಸಪ್ ಅಲ್ಲಿ ವಿಶ್ ಈಗ ನಮ್ಮ ಲೆಕ್ಚರ್ ವಿಡಿಯೋ ಕಾಲ್ ಮಾಡಿದ್ದಾಳೆ, ಅವ್ಳು ಪುತ್ತೂರಿಗೆ ಬಂದಿದ್ದಾಳೆ. ಹಾಗಾಗಿ ಈಗ ಇವ್ರದ್ದು ಮಾತುಕತೆ ಅಣ್ಣ ತಮ್ಮ ದಾದಾ ಕೃಷ್ಣ ತಗೊಂಡು ಬಂದ್ರು ಈಗ ಎಷ್ಟು 8 ಗಂಟೆಗೆ. ಅಳಿಯ ಬಂದ, ಮಗನನ್ನು ಅಳಿಸಿದ, ಬಂದ ಕೂಡ್ಲೆ ಅಳಿಸಿದ್ದು. ದಾದಾ ಬರ್ತೀನಿ ಅಮ್ಮ ಎಲ್ಗೆ ಕ್ಯಾಪ್ಷನ್ ಅದೇ ಮರದ್ದು ಹೋಲ್ ಕಟ್ಟ ಉಂಟು. ಗೈಸ್, ಈ ಮನೆಯಲ್ಲಿ ನನ್ನದು ಲಾಸ್ಟ್ ಬರ್ತ್ಡೇ. ಬೇಜಾರಾಗ್ತುಂಟು. ಅಪರೂಪ ಗಾಯಜನ ಬರ್ಪುಜತ ಗೈಸ್, ಅಪರೂಪಕ್ಕೆ ಏನು ಅವನು ಬರುವುದು ಅಪರೂಪ. ಅದು ಈ ಸಲ ಏನು ಮಾತಾಡದೆ ಬಂದಿದ್ದಾರೆ. ಗಾಡಿ ಗಿಫ್ಟ್ ಮಾಡಿ ಫೇವರೆಟ್ ಅನ್ಪಡಿ ಕೃಷ್ಣನ ಗಾರ್ಬತ್ತಿಗೆ 10 అత్తిగే నా కారు అది ఎప్పుడు కడరాంటి ಇವತ್ತು ಕೂತ್ಕೊಳ್ಳುದು, ಸೋಮವಾರ ಬೆಳಿಗ್ಗೆ ಹೋಗುದು. ಇಲ್ಲ, ನಾವೀಗ ಊಟ ಮಾಡಿ ಹೊರಡುದು. ಹೌದೌದು, ಊಟ ಮಾಡಿ ಹೊರಡುದು. ಈ ವರ್ಷ ಹನಿಯ ಬರ್ತ್ಡೇ. ನಮ್ಮ ಮನೆಯಲ್ಲಿ ಲಾಸ್ಟ್ ಸೆಲೆಬ್ರೇಷನ್ ಹನಿಯ ಬರ್ತ್ಡೇ ಈ ಸಲ. ಬರ್ತ್ಡೇ ಹನಿ ಹನಿಯ ಬರ್ತ್ಡೇಗೆ ನೋಡಿ, 3 ಜನ ಸ್ಪೆಷಲ್ ಗೆಸ್ಟ್. ಹನಿ ಗೆಸ್ಟ್ ಎಲ್ಲ ಬಂದಿದ್ದಾರೆ. ಮಾಡಿ ಬಂದದ್ದು ಹನಿ ಅಶ್ವಿನಿ ಹಾಸ್ಪಿಟಲ್ ಅಲ್ಲಿ ಫ್ಲಾಗ್ ಹೋಸ್ಟ್ ಮಾಡಿ ಆಗಿ ಮತ್ತೆ ಗುರ್ತ ಲೇಟ್ ಆಪು ನೀವೇ ಬರ್ರೆ ಅಷ್ಟು ದೇಶದಂಗಿಲ್ಲ ಡ್ಯಾನ್ಸ್ ಗಿಫ್ಟ್ ಸಿಕ್ಕೊಂಡು ಬದುಕೊಂಡ್ವಿ ಗೈಸ್ ನಾವು. ಕೃಷ್ಣ ಕೃಷ್ಣನಿಗೆ ಖುಷಿಯಾಗಿದ್ದೇ ಆಗಿದ್ದು, ಒಂದು ಗಿಫ್ಟ್ ಸಿಕ್ಕಿದ್ದು ನೋಡಿ. ಕೊಡ್ಲಿಕ್ಕೆ ಗೊಬ್ಬಡಿ ಖಾರ ನೋಡು,
ಮಕ್ಕಳಿಗಿಂತ ಕಡೆಯಾಗಿ ಹೋಗಿದ್ದಾನೆ ಹೋಗಿದೆ ಅದು ಕಮ್ಮಿದದ್ದು. ಪಾಪ ಅವಳಿಗೆ ಗಿಫ್ಟ್ ಕೊಟ್ಟು ಪ್ರಯೋಜನ ಇಲ್ಲದಾಗೆ ಮಾಡಿದ. ಅದೆಂತ ಕೃಷ್ಣ ಸ್ಕೆಚ್ ಪೆನ್ ಮತ್ತು ಕಾರು ಉಂಟು ಸ್ಕೆಚ್ ಪೆನ್ ಅದು ಕೃಷ್ಣ ಅಲ್ಲ ಕೃಷ್ಣ ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ ಕೃಷ್ಣನಿಗೆ. ಅಲ್ಲ ನಿಮ್ಮ ಮನೇಲಿ ಎಂತ ಯಾವ್ದೂ ಸರಿ ಇಲ್ವಾ ಅಂತ. ಯಾಕೆ ಹೊಸ ಕತ್ತರಿಸ್ಲಿಕ್ಕೆ ಗೊತ್ತಿಲ್ಲ. ಅಲ್ಲ ಕತ್ತರಿಯೇ ಸರಿ ಇಲ್ಲ. ಕತ್ತಿರಿ ಸರಿ ಉಂಟು ನಿಂಗೆ ಕತ್ತರಿಸ್ಲಿಕ್ಕೆ ಹಾಗೆ ನನ್ನ ಫುಲ್ ನೋಡ್ಸಾಯ್ತು ಕೃಷ್ಣ ಕೃಷ್ಣ ಬೋಡ ಮಸ್ತ್ ಚಾಕ್ಲೇಟ್ ನಾನಲ್ಲ. ನನ್ನ ಮಗಳಿಗೆ ಇವತ್ತಿಗೆ 15 ವರ್ಷ ಫುಲ್ ಆಯ್ತು. ಒಂದು ಖುಷಿ, ನಾವು ಇಷ್ಟು ದೊಡ್ಡ ಆಗಿದ್ದಾಳೆ ಅಂತ ಅನ್ಕೊಂಡ್ವಿ. ಇನ್ನು ಸಣ್ಣ ಮಗುವಿನ ಹಾಗೆ ಕಾಣ್ತಾಳೆ. 15 ವರ್ಷ ಆಯ್ತು ಅಂದ್ರೆ ಸ್ವಲ್ಪ ಆಶ್ಚರ್ಯ ಆಗ್ತದೆ. ಇಷ್ಟು ದೊಡ್ಡ ಆಗ್ತಾರೆ ಅಂತ ಅನ್ಕೊಂಡಿದ್ವಿ. ಅದೇ ಅಂದ್ರೆ ಇಷ್ಟು ಬೇಗ ಇಷ್ಟು ದೊಡ್ಡ ಆಗಿದ್ದಾಳಲ್ಲ. 2 ವರ್ಷ ಅಂದ್ರೆ ನೆಕ್ಸ್ಟ್ ಇಯರ್ ಕಾಲೇಜ್. 2 ವರ್ಷ ಆದ್ರೆ ಮದುವೆ. ಇಲ್ಲ ಎಂತ ಮದುವೆ, ಹೆಣ್ಣು ಮಕ್ಕಳು ಅವರಾಗುದು ಬೇಗ. ಹೆಣ್ಣು ಮಕ್ಕಳು ಇವರು ಮಕ್ಕಳಕ್ಕಿಂತ ಕಡೆ ಆಯ್ತು. ತಂದದ್ದು ನನಗೆ ತಿನ್ನುದವನು. ಏತು ಝೂಮ್ ಅಂದ್ರಿ ಕ್ಯಾಮರಾದ ಎದುರ್ದಾಯಿ ಬರ್ಪುಣ. ಚಾಕ್ಲೇಟ್ ತಂದಿದ್ದು ನನಗೆ ತಿನ್ನುವುದು ಅವನು. ಅಳಿಯ ಮನೆ ತೊಳಿಯ. ಮುಡಿಪುಂಡು ನಾಳೆ ನಮ್ಮ ಮಿಂಟು ಓಪನ್ ಮಾಡ್ತಿದ್ದಾರೆ. ಓಪನ್ ಸೆರೆಮನಿ ಜುಟ್ಟಿಯನ್ನು ಮಿಂಟು ಬೈ ಮೆಲ್ಲೆ ಮೆಲ್ಲೆ ಆಯ್ತು ಬಿಡಿ ನಂಬಲ್ಲ. ಡ್ರೆಸ್ ಕೃಷ್ಣ ಡ್ರೆಸ್ ಇಟ್ಕೊಳ್ಳಿ. Happy birthday to you, dear honey. Happy birthday to you. May the good God bless you. May the good God bless you. May the good God bless you and keep you. Happy birthday to you. ನನ್ನ ಪೋ ಕೃಷ್ಣ ಬಾಲ ಬಾಲ ಅಕ್ಕ ಬಾಲ ಅಣ್ಣನ ಲೈನ್ ಇಡು. ಪ್ರಶ್ನೆ ಅದೇ ಏ ಎನ್ನಿಜ್ಜ ಅತ್ತಿಗೆ ದೊಡ್ಡ ಗಿಫ್ಟ್ ಅವಳಿಗೆ ಅವಳೇ ತಿಂತಾಳೆ. ಎಂತ ಅಮ್ಮ ಎಂತ ಅಮ್ಮ ಹ್ಯಾಪಿ ಬರ್ಡೇ ಮಗಳೇ. ಸೂಪರ್. ಹೇಗೆ ಆಗಿದೆ ಹೇಗೆ ಆಗಿದೆ ಶೋಕಾತನ ಇವಳು ಹಾಕೊಳ್ಳುದು ಮತ್ತೆ ಜಾಸ್ತಿ ಆಯ್ತು. ಇದು ಫುಲ್ ತಿಂತ ಶೋಕ ಆ ಶೋಕ ಆತನು ಓಡ್ಬಿಡುದು ಬಂದು ಶೋಕ. ಬರ್ತಡೇದ ಲೆಕ್ಕ ಇವತ್ತು ಬರ್ತ್ಡೇ ಲೆಕ್ಕದಲ್ಲಿ ಪ್ಲೇಟ್ ಎಲ್ಲ ಹನಿ ತೊಳಿಲಿಕ್ಕೆ ಅಂತೆ.
ಊಟ ಮಾಡ್ಲಿಲ್ಲಮ್ಮ. ಅಶ್ವಿನಿದ್ದು ಗಿಫ್ಟ್ ಹಾಕೊಂಡ್ ಬರ್ಲಿಕ್ಕೆ ಹೋದ್ಲಾ ನೀ? ನನ್ಗೆ ಕೂಡ ನನಗೆ ಆಗ್ತದ ನೋಡ್ಬೇಕು. ಅನಿದು ಡ್ರೆಸ್ ಅಶ್ವಿನಿ ಕೊಟ್ಟಿದ್ದು ಅಂಡಿ ಇನ್ನ ಪ್ರಾಡಕ್ಟ್ಸ್ ಪ್ರಿಂಟ್ ಅವ ಅಲ್ಪ ಇತ್ತುಂಡಿಯಾ? ನನಗೆ ಆಗ್ತದೆ ನನಗೆ ಆಗ್ತದೆ, ಚಂದ ಆಗ್ತದೆ ಪಿಂಕ್ ಬಾರ್ಡಲ್ಲಿ. ನನಗೆ ಆಗ್ಬೋದು. ಇಲ್ಲ ನಾನು ಫಿಟ್ ಮಾಡಿಸ್ತೀನಿ. ಸ್ಮಾಲ್ ಸೈಜ್ ಇದೆ ತಾನೆ ಎವ್ರಿ ಬಂದಿದೆನಾ ಆನೆನ್ನ ಇಂಕಲ ಸೇರ್ಸನ್ ಕೊಡತೀನಿ. ಆಂಟಿಗೆ ಸಹ ಆಯ್ತು. ಸ್ಮಾಲ್ ಸೈಜ್ ಮಸ್ತ್ ಟೈಟ್ ತೋಜಿಲ್ಲ ಈ ರಿಂಚೆಂಡಿ ನಾನು ಕೊಟ್ಟಿದ್ದೇನೆ. ಅತ್ತೆಗೆ ಸಹ ಆಯ್ತು, ಅತ್ತೆ ಮಗಳಿಗೆ ಸಹ ಆಯ್ತು ಅಂತ. ಕರೆಕ್ಟ್ ಉಂಡು ಒಂಚೂರು ಫಿಟ್ಟಿಂಗ್ ಕೊರ್ನ ಅತ್ತೆಗೆ ಸಹ ಆಯ್ತು, ಅತ್ತೆ ಮಗಳಿಗೆ ಸಹ ಆಯ್ತು. ಫಿಟ್ ಹೊರಡುವ ಎಲ್ಲಿ ಹೊರಗೆ ನಾವು ಹೊರಡ್ತೇವೆ. ಬಿರಿಯಾನಿ ಕೊಟ್ಟದಕ್ಕೆ ಥ್ಯಾಂಕ್ ಯು. ಇವರು ಬಿರಿಯಾನಿ ತಿನ್ಲಿಕ್ಕೆ ಬಂದದಂತೆ ನೋಡಿ. ಕುತ್ಕೊಳ್ಳಿ, ನಾಳೆ ಕೊಟ್ಟದನ ಹಾಕಿ ಆಡು ಗೊತ್ತಾಗ್ತಿದ್ದೆ ತೂನಾಗ ಮಲ್ಲಾಪುನ ಅಮ್ಮ ಕೊರ್ನವಿಲ್ಲ ವೈಟ್ ಕಲರ್ ಪಾಡು ಪಾಡು ಯಾಕೆ ಸ್ಲೀವ್ ಕಣಕಂದೇನೆ ನಾನು ಅಲ್ಲೇ ಪಾಡ್ರೆ ಬುಡ್ಜಿಲ್ಲ ಲವ್ ಇತ್ತೆ ಸಪ್ರದ ಮಂದಿ ಏನ ಬರ್ತಿರದ ಡ್ರೆಸ್ ಇದ್ದಾರ ಅವು ಉಂಟತೆ ಇದು ಕರೆಕ್ಟ್ ಉಂಟ. ಬರ್ತ್ಡೇ ಮುಗೀತು ಗೈಸ್. ಒಂಚೂರು ಶಾರ್ಟ್ ಮಾಡಿ ಇನ್ನು ತೊಳಿಲಿಕ್ಕೆ ಮಿಣುಕುಗೆ ಲಾಸ್ಟಿಗೆ ಉಳಿದ ತೊಳಿಲಿಕ್ಕೆ. ಕೃಷ್ಣ ನನಗೆ ಸಹ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. 60,000 ಇದು ಇದು ಓ ಕೇಕ್ ಡೌಲು ಸೈಡ್ ದಿತ್ತದ. ಇದು ಮಿಣ್ಕುದು ಗಿಫ್ಟ್. ಇದು ಮತ್ತೆಂತದ ಇದೆಲ್ಲ ನಮ್ಮ ಮಿಣ್ಕು ಅವರದು ಕ್ರಂಚ್ ಬಂಡ ಕೊಟ್ಟು ಆಯ್ತಾ ಗಿಫ್ಟ್ ಇಷ್ಟು ಎಲ್ಲ ಶಾಪ್ ಅಲ್ಲಿ ತೋರಿದ್ದೀನಿ ನಮಗೆ. ಆಯ್ತು ರಿವ್ಯೂ. ಮತ್ತೆ ಹನಿಯವರೇ ಗಿಫ್ಟ್ ಎಲ್ಲ ಸಿಕ್ಕಿದೆ. ತುಂಬಾ ನಿಮ್ಮ ಅನಿಸಿಕೆ ಅಂತ? ಖುಷಿ ಆಯ್ತು, ಅನ್ಕೊಂಡಿರ್ಲಿಲ್ಲ. ಎಲ್ಲರಿಗೆ ಇನ್ನು ದೊಡ್ಡದ ಗಿಫ್ಟ್ ಕೊಟ್ರು ಖುಷಿ ಆಯ್ತು. ಬಿರಿಯಾನಿ ತಿನ್ಲಿ ಖುಷಿ ಆಯ್ತು ಅಷ್ಟೇ. ಅಲ್ಲಿ ನಂಗೆ ಬೇಜಾರು ಅಂತಂದ್ರೆ ಕೃಷ್ಣನಿಗೂ ಸಹ ಇನ್ನೊಂದು ಗಿಫ್ಟ್ ಸಿಕ್ಕಿತ್ತು ಅವನ ಬರ್ಡೇ. ನೀನು ಅವನಿಗೆ ನೋಚಿಸುದು ಯಾಕೆ? ನೋಡಿ ಇವತ್ತು ನಮ್ಗೆ ಪ್ರಶ್ನೆ ಒಂದು ಗಿಫ್ಟ್ ತಂದಕ್ಕೆ ನಾವು ಬಚಾವಾದ್ವಿ. ಅದೇ ಇದ್ದಿದ್ರೆ ಇಲ್ಲಿ ಕೊಪ್ಪೆಯಲ್ಲಿ ಕೂರ್ಲಿಕ್ಕೆ ಇಲ್ಲ. ಹನಿಗೆ ಕೊಟ್ಟ ಗಿಫ್ಟ್ ನೋಡಿ. ಈಗ ಹನಿಗೆ ಕೊಟ್ಟಿದ್ದಲ್ಲ ಬಾಕ್ಸ್ ಕೊಡ್ಬೇಕಂತೆ, ಅವನಿಗೆ ಕತ್ತರಿಸುದಿಲ್ಲ ಅಂತೆ ಅವನು. ನಾನು ಅದಕ್ಕೆ ಹೇಳುದು ಇಲಿಯನ್ನಾದ್ರೆ ನಂಬ್ತೇನೆ, ನಿನ್ನನ್ನು ನಂಬುದಿಲ್ಲ ಅಂತ. ಆ ಬಾಕ್ಸ್ಗೆಲ್ಲ ಕಾಸು ಕೊಡ್ತೆ ಗೊತ್ತುಂಟ, ಧರ್ಮಕ್ಕೆ ಎನ್ನ ಬರ್ತಾರೆ ಯಾರು ಕಲಿದ್ರ ಆಯ್ತು ಡ್ರೆಸ್ ಮಾಡ್ಕೊಳ್ತಾವ ಹೋಗ್ಸ್ಕೊಂಡು ನಿಜ ಹೇಳ್ತಾರ ಸುಳ್ಳು ಹೇಳ್ತಾರ? ನಾಳೆ ಹೋಗಿ ಬೆನ್ಕೋ ಗಾಡಿಯಲ್ಲಿ ದೆತ್ತು ಕುಲ್ಲಂಡಬಹುದು ಊರ್ದಿಪ್ಪೋಡು ಪಕ್ಕಡೆ ಫೋನ್ ಮಾಡ್ಕೊಂಡಾಗ ಪಾತಿರ್ಲಿಕ್ಕ ಅಲ್ಲ ಅಲ್ಲಿ ಉಂಟು ಬರ್ಬಾರ್ದು ಕರೀತು ಕೂಡ ಇಲ್ಲ. ಅಲ್ಲ ಅಕ್ಕ ನಿಮ್ಮನ್ನೆಲ್ಲ ಕರಿಬೇಕಾ? ಮನೆಯವರೆಲ್ಲ ಕರಿಬೇಕಾ? ಇದನ್ನ ಮಲ್ಲೆಜ್ಜಿ ಊರಿಂಡು ನಾನು ಬಿರಿಯಾನಿ ಮಾಡಿ ಪ್ರಯೋಜನ ಉಂಟ ಸೊಸೆ ಅಂದ್ರಿಗೆ ಅಂತ? ಪ್ರಯೋಜನ ನೋಡಿ ನನ್ನ ಗಿಫ್ಟ್ ಇಟ್ಟು ನಾನೇ ಬರ ಗಿಫ್ಟ್ ಅಲ್ಲ ಇವಳಿಗೆ. ಗಿಫ್ಟ್ ಇದೆ ವ್ಯಾಲ್ಯೂ ಗೊತ್ತಾಡ ಪೋಪೋ ಬಿಕಟ್ ಬಿಕಟ್ ಆಗಿಟ್ಟು ಪೋಪೋ ನಂಗೆ ಇಟ್ಟು ಕೊಂಚ ಡಿಮಾಂಡ್ ಉಂಟು. ನನ್ನ ಗಿಫ್ಟ್ ಡಿಮಾಂಡ್ ಅಕ್ಕನೇ ಅಲ್ಲ ಡ್ರೆಸ್ ಉಂಟಿಗೆ ಮ್ಯಾಚಿಂಗ್ ಕೋಲ ನೋಡಿ ಡಿಫ್ರೆಂಟ್. No money, no honey. ಇಟ್ಸ್ ಫಾರ್ ಯು. ಕೃಷ್ಣನ ಸೇಮ್ ಉಂಟು. ಐ ಗುಂಪಿಗೆ ಸೇರಿದ ಸಾಕು ಮೇಳ ಎದ್ದೇಳಿ ಆಯ್ತು ವಿಡಿಯೋ.
ಕೃಷ್ಣ ಬುಲಿ ಪೊಚ್ಚಿ ಬುಲಿ ಪೊಚ್ಚಿ ಇವಳೊಂದು ಉಂಟಲ್ಲ ಗೈಸ್ ನಾಚಿಕೆ ಪೂಜ ಬಾಳೆ ಬುಲಿ ನಾಚಿಕೆ ಆಗುದಿಲ್ವಾ ನಿಮಗೆ? ನಾಚಿಕೆ ಪೂಜ ಸೇಮ್ ಟು ಯು ಪ್ರಜ್ಞಾ ಯಾನ ಮೋಕೆಡಿ ಗಿಫ್ಟ್ ಕಂತು ಕೊಡ್ತೆ ತಕೊಂತೀನಿ ನಿಕ್ಕಲೆ ನಾನಿನ ಆನಿ ಕಂತು ಕೊರಿಯ ಯಾನು ಗಿಫ್ಟ್ ಕನ ಇದೆ ಚಾಕ್ಲೇಟ್ ಕನ ಇದೆ ಆಯ್ಗು ಕನ ಇದೆ ಚಾಕ್ಲೇಟ್ ಕೃಷ್ಣದ ಯಾವ ಚಾಕ್ಲೇಟ್ ಕನ ಕೊಡ್ತೆ ಅಕ್ಕ ಅಕ್ಕ ಎಷ್ಟು ಫ್ಯಾನ್ಸಿ ಈ ಸಲ ನನ್ನ ಮಗಳಿಗೆ ನಾನು 15 ವರ್ಷಕ್ಕೆ ಏನಾದರೂ ಸ್ಪೆಷಲ್ ಆಗಿ ಮಾಡಬೇಕು ಅಂತಂದರೆ ಗ್ರ್ಯಾಂಡ್ ಆಗಿ ಈ ಸಲ ಆಗ್ತಾ ಇಲ್ಲ. ತುಂಬ ರೀಸನ್ಸ್ ಇದೆ, ನಿಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಸಿಂಪಲ್ ಆಗಿ ಅವಳಿಗೆ 15 ವರ್ಷ ಅಂದಮೇಲೆ ಅದೊಂದು ಮೂಮೆಂಟ್ ಅಲ್ವಾ, 10 ಇಯರ್ 15 ಇಯರ್ಸ್ ಆ ಥರ. ಸೊ ಹಾಗಾಗಿ ನಾನು ಅವಳಿಗೆ ಏನಾದರೂ ಒಂದ್ಸಲ ಸರ್ಪ್ರೈಸ್ ಕೊಡಬೇಕು ಅಂತ ಈ ಸಲ ಗೋಲ್ಡ್ ತಗೊಳ್ಬೇಕು ಅಂತ ಇದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಹಾಗಾಗಿ 9 to 5 ಸಿಲ್ವರ್ ಇದೊಂದು ಬ್ರೇಸ್ಲೆಟ್ ತೆಗೆದುಕೊಟ್ಟೆ. ಹಾಗೆ ನನಗೆ ತುಂಬ ಇಷ್ಟವಾಗಿ ಮಾಡಿಸಿದಂದರೆ ಇದು ನನಗೆ ಪರಿಚಯದವರೊಬ್ಬರು ಇನ್ಸ್ಟಾಗ್ರಾಮಲ್ಲಿ ಇದ್ದಾರೆ, ಆದಿಮಹಿ ಡಿಸೈನ್ಸ್ ಅಂತ. ನಾನಿಲ್ಲಿ ಸೈಡಲ್ಲಿ ಸ್ಕ್ರೀನ್ಶಾಟ್ ಕೊಟ್ಟಿರ್ತೀನಿ ನಿಮಗೆ. ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿ ನಾನು ಇದೇ ಥರ ಮಾಡಿಸ್ಬೇಕು ಅಂತ ಮಾಡಿಸಿದ್ದು. ಸೊ ಸರ್ಪ್ರೈಸ್ ಆಗಿರುತ್ತೆ, ಅವಳಿಗೆ ಖುಷಿ ಆಗುತ್ತೆ. ನನಗೂ ತುಂಬ ಇಷ್ಟ ಆಯಿತು ಇದು. ನಾವು ಯಾರಿಗಾದರೂ ಸರ್ಪ್ರೈಸ್ ಕೊಡೋದಾದರೆ ಅಥವಾ ಯಾವುದೇ ಮೂಮೆಂಟ್ಗೆ ನಾವೇನಾದರೂ ಗಿಫ್ಟ್ ಕೊಡೋದಾದರೆ ತುಂಬ ಒಳ್ಳೆ ಗಿಫ್ಟ್ ಅಂತಲೇ ಹೇಳಬಹುದು. ಅವರ ಪೇಜಲ್ಲಿ ನಿಮಗೆ ವೆರೈಟಿ ಆಫ್ ಗಿಫ್ಟ್ ಕೊಡೋ ಥರದ್ದೆಲ್ಲ ಇದೆ ತುಂಬ. ನೀವೊಂದ್ಸಲ ವಿಸಿಟ್ ಮಾಡಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು. ಇದರಲ್ಲಿ ಅವಳ ಹಳೆಯ ಫೋಟೋಸ್ಗಳನ್ನೆಲ್ಲ ಹಾಕಲಿಕ್ಕೆ ಹೇಳಿದೆ. ಹಾಗಾಗಿ ಆಲ್ಮೋಸ್ಟ್ ನಾನು ಎಷ್ಟು ಕಳಿಸಿದೇನೋ ಅಷ್ಟನ್ನು ಹಾಕಲಿಕ್ಕೆ ಟ್ರೈ ಮಾಡಿದ್ದಾರೆ ಅವರು. ಹಾಗೆ ಆ ಬಾಕ್ಸ್ ಕೂಡ ನಾನು ಅವ್ರ ಹತ್ರನೇ ತಗೊಂಡಿದ್ದು. ನನಗೊಂದು ಬಾಕ್ಸ್ ಬೇಕಿತ್ತು, ಅಮೆಝಾನಲ್ಲಿ ಬುಕ್ ಮಾಡಿದ್ದೆ, ಅದು ಬಂದಿರಲಿಲ್ಲ. ಹಾಗಾಗಿ ಅವ್ರ ಹತ್ರನೇ ಕಳಿಸ್ಲಿಕ್ಕೆ ಹೇಳಿದೆ. ತುಂಬ ಚೆನ್ನಾಗಿ ಡೆಕೋರ್ ಎಲ್ಲ ಮಾಡಿ ಕಳಿಸಿದ್ದಾರೆ. ಈ ಥರ ತುಂಬ ವೆರೈಟಿ ಆಫ್ ಮ್ಯಾಗ್ಝಿನ್ಸ್ ಇದೆ ಅವ್ರ ಹತ್ರ. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತಾರೆ. ಖಂಡಿತ ಒಂದ್ಸಲ ಅವರ ಇನ್ಸ್ಟಾಗ್ರಾಮ್ ಪೇಜನ್ನು ವಿಸಿಟ್ ಮಾಡಿ ನೀವು. ಇದರಲ್ಲಿ ಆಲ್ಮೋಸ್ಟ್ ಅವಳೆಲ್ಲ ಫೋಟೋಸನ್ನು ಹಾಕಿದ್ದಾನೆ. ಇದು ಮೊನ್ನೆ ಅವಳ ಬರ್ತ್ಡೇಗೆ ತೆಗೆದ ಫೋಟೋ. ಇದೆಲ್ಲ ಇದೆಲ್ಲ ಇದು ಕೂಡ ಅಷ್ಟೇ. ಆ್ಯಕ್ಚುಲಿ ಇದು 4 ಪೇಜನ್ನು ಮಾಡಲಿಕ್ಕೆ, ನಾನು ಫೋಟೋ ಜಾಸ್ತಿ ಇತ್ತಲ್ವ, ಹಾಗಾಗಿ ಜಾಸ್ತಿ ಮಾಡಿಸಿದೆ. ಆವಾಗ ನೋಡಿ ಹನಿ ಇದ್ಲು ಅಂತ. ಇವಾಗ ಅದ್ರ ರೂಪವೇ ಇಲ್ಲ, ಡುಮ್ಮಿ. ಲಾಸ್ಟ್ ಪೇಜ್. ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಆದಿಮಹಿ ಡಿಸೈನ್ಸ್. ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಆದಿಮಹಿ ಡಿಸೈನ್ಸ್ ಅವರಿಗೆ. ತುಂಬ ಇಷ್ಟ ಆಯಿತು. ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.